ಈ ದೇಶ ನಿನಗೇನು ಮಾಡಿದೆ ಎಂದು ಕೇಳಬೇಡ, ಈ ದೇಶಕ್ಕಾಗಿ ನೀನೇನು ಮಾಡಿದೆ ಎಂದು ಕೇಳಿಕೋ. ಜಾನ್ ಎಫ್ ಕೆನಡಿಯ ಮಾತನ್ನು ಕೇಳುವಾಗ ನಮ್ಮ ಕಣ್ಣೆದುರು ಕೆಲವು ವ್ಯಕ್ತಿತ್ವಗಳು ಆದರ್ಶಪ್ರಾಯವಾಗಿ ಹಾದು ಹೋಗುತ್ತವೆ. ತಾನು ಹುಟ್ಟಿ ಬೆಳೆದ ಈ ಸಮಾಜಕ್ಕೆ ಏನಾದರೂ ಕಿಂಚಿತ್ತು ಮಾಡಬೇಕೆನ್ನುವ ತುಡಿತ ಹಲವಾರು ಮಹನೀಯರಲ್ಲಿ ಇರುವುದರಿಂದಲೇ ಇಂದು ಈ ಸಮಾಜ ಇಷ್ಟು ಸ್ವಾಸ್ಥ್ಯವಾಗಿರಲು ಸಾಧ್ಯವಾಗಿರೋದು. ಇಂತಹ ಮಹನೀಯ ಸ್ಮರಣೀಯ ಹೆಸರುಗಳಲ್ಲಿ ಮುಂಬಯಿಯಲ್ಲಿ ಮುಂಚೂಣಿಯಲ್ಲಿರುವ ಹೆಸರೇ ಕಡಂದಲೆ ಸುರೇಶ್ ಭಂಡಾರಿ ಅವರದ್ದು. ಹುಟ್ಟಿ ಬೆಳೆದು ಕೊಟ್ಟು ಕಳೆದು ಸಂತೃಪ್ತಿಯ 60 ವರ್ಷಗಳನ್ನು ಕಳೆದ ಸಾರ್ಥಕ ಷಷ್ಠಬ್ದ ಪೂರೈಸಿರುವ ಕಲಾವಿದರ ಆರಾಧ್ಯ ಶಕ್ತಿಯಾಗಿ, ಸಮಾಜದ ಸಂತ್ರಸ್ತರ ಕಣ್ಣೊರೆಸುವ ಆಶ್ರಯದಾತನಾಗಿ, ಸಮಾಜಕ್ಕೆ ಆದರ್ಶರಾದ ಕಡಂದಲೆ ಸುರೇಶ್ ಭಂಡಾರಿ ಅವರ ಈ ಎಲ್ಲ ಸಮಾಜಮುಖಿ ಕಾರ್ಯಗಳನ್ನು ನೆನಪಿಸಿಕೊಂಡು ಅಭಿನಂದನಾ ಗ್ರಂಥ ಅವರಿಗರ್ಪಿಸುವ ಮೂಲಕ ಅಕ್ಷರ ಕಿರೀಟದೊಂದಿಗೆ ಅವರನ್ನು ಸನ್ಮಾನಿಸಲು ಕಡಂದಲೆ ಸುರೇಶ್ ಭಂಡಾರಿ ಅಭಿನಂದನಾ ಸಮಿತಿ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಸರ್ವ ತಯಾರಿ ನಡೆಸಿದೆ. ಬಂಧುಗಳೇ, ಇದೇ ಬರುವ ರವಿವಾರ ತಾರೀಕು 12/6/2022 ಬಂಟರ ಭವನ ಕುರ್ಲಾ ಪೂರ್ವ ಮುಂಬೈ ಇಲ್ಲಿ ಬೆಳಿಗ್ಗೆ 9:30ರಿಂದ ಇಳಿ ಸಂಜೆ 7:30ವರೆಗೆ ಇಡೀ ದಿನ ನಡೆಯಲಿದೆ. ಈ ಭವ್ಯ ಸಮಾರಂಭಕ್ಕೆ ತಮ್ಮೆಲ್ಲರ ಸಹಭಾಗಿತ್ವ ಅತ್ಯಂತ ಮಹತ್ವದ್ದು. ಬೋರಿವಿಲಿಯ ಶ್ರೀನಿವಾಸ್ ಆರ್ನಮೆಂಟಲ್ನ ಮಾಲೀಕರಾದ ಶ್ರೀ ಶ್ರೀಧರ್ ವಿ ಆಚಾರ್ಯ ಅವರ ಅಮೃತ ಹಸ್ತದಿಂದ ಆಪ್ತವಾಗಿ ಉದ್ಘಾಟಿಸಲ್ಪಡುವ ಈ ಕಾರ್ಯಕ್ರಮ ಗುರ್ಮೆ ಫೌಂಡೇಶನ್ ಕಾಪುವಿನ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಅರ್ಹವಾಗಿಯೇ ಜರುಗಲಿದೆ. ವಿಕೆ ಗ್ರೂಪ್ ಆಫ್ ಕಂಪನೀಸ್ನ ಆಡಳಿತ ನಿರ್ದೇಶಕ ಶ್ರೀ KM ಶೆಟ್ಟಿ ಅವರು ಅಭಿನಂದನಾ ಗ್ರಂಥ ಸುರಭಿ ಬಿಡುಗಡೆಗೊಳಿಸುವುದರ ಮೂಲಕ ಕಡಂದಲೆ ಸುರೇಶ್ ಭಂಡಾರಿ ಅವರನ್ನು ಗೌರವಪೂರ್ವಕವಾಗಿ ಅಭಿನಂದಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಎಜೆ ಆಸ್ಪತ್ರೆ ಮಂಗಳೂರು ಇದರ ಆಡಳಿತ ನಿರ್ದೇಶಕ ಶ್ರೀ ಎಜೆ ಶೆಟ್ಟಿ, ಗೌರವ ಅತಿಥಿಗಳಾಗಿ ವರ್ಲ್ಡ್ ಬರ್ನ್ಸ್ ಫೆಡರೇಷನ್ನ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ, ತುಳು ಸಂಘ ಬರೋಡಾ ಅಧ್ಯಕ್ಷ ಶಶಿಧರ್ ಬಿ ಶೆಟ್ಟಿ, ಬಿಲ್ಲವರ ಸಂಘ ಮುಂಬೈ ಅಧ್ಯಕ್ಷ ಹರೀಶ್ ಬಿ ಅಮೀನ್, ಬನ್ವೆಲ್ನ ನಗರ ಸೇವಕ ಸಂತೋಷ್ ಜಿ ಶೆಟ್ಟಿ, ಬಗ್ವಾಡಿ ಮೊಗವೀರ ಮಹಾಜನ ಸೇವಾ ಸಂಘದ ಗೌರವಾಧ್ಯಕ್ಷ ಶ್ರೀ ಸುರೇಶ್ ಆರ್ ಕಾಂಚನ್ ಮೊದಲಾದ ಗಣ್ಯರ ಉಪಸ್ಥಿತಿ ಇರುತ್ತದೆ. ಗೌರವ ಅಭಿನಂದನ ನುಡಿಯು ವಿದ್ವಾನ್ ಪಂಜ ಭಾಸ್ಕರ್ ಭಟ್ ಅವರ ವಿದ್ವತ್ ನುಡಿಗಳಿಂದ ಸಂಪನ್ನಗೊಳ್ಳಲಿದೆ. ತಮ್ಮೆಲ್ಲರ ಮನರಂಜನೆಗೆ ನೃತ್ಯ ಸಂಗೀತದ ಜೊತೆಗೆ ಎಹಸಾನ್ ಕುರೇಶಿ ಹಾಸ್ಯ ಪ್ರಹಸನ ಮತ್ತು ಪಟ್ಲ ಸತೀಶ್ ಶೆಟ್ಟಿ ನೇತೃತ್ವದ ಯಕ್ಷ ತಂಡ ಸಾಥ್ ನೀಡಲಿದೆ. ನಿಮ್ಮಲ್ಲೊಂದು ಕಳಕಳಿಯ ಕೋರಿಕೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ ಈ ಆತ್ಮೀಯ ಸಾಧಕನ ಅಭಿನಂದನೆಗೆ ನಿಮ್ಮೆಲ್ಲರ ಮನದಾಳದ ಹಾರೈಕೆಗಳ ಹನಿ ಸಿಂಚನಕ್ಕೆ ಜೂನ್ ತಿಂಗಳ 12ನೇ ತಾರೀಕಿನ ಆದಿತ್ಯವಾರವನ್ನು ಆಪ್ತವಾಗಿ ಮೀಸಲಿಡೋಣ.